ಎಲ್ಲ ಪತ್ರಕರ್ತ ಮಿತ್ರರಿಗೆ ವಂದನೆಗಳು. ಇವರು ಪ್ರಶಾಂತ್ ಆಚಾರ್ಯ ಅಂತ ನಮ್ಮ ಸಹ ನಿರ್ದೇಶಕರು ಮತ್ತು ನಟರು. ಇವರು ಆರ್ಯನ್ ಶೆಟ್ಟಿ ಅಂತ ನಿಮ್ಮ ಪುತ್ತೂರಿನವರೇ, ನಮ್ಮ ನಾಯಕ ನಟರು. ಇವರು ಸುಧಾಕರ್ ಕುದ್ರೋಳಿ ಅಂತ ನಮ್ಮದು ಮೇಯ್ನ್ ಕೋಆರ್ಡಿನೇಟ್ರ್. ಅವರು ಸಂತೋಷ್ ಶೆಟ್ಟಿ ಅಂತ ಜೊತೆ ಕೋಆರ್ಡಿನೇಟ್ರು. ನಾನು ಸುಧಾಕರ ಬನ್ನಂಜೆ ಅಂತ, ನಾನು ಈ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ. ನಾನು 1984ನೇ ಇಸ್ವಿಯಲ್ಲಿ ಪತ್ರಕರ್ತನಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ ಮುಂಗಾರು ಪತ್ರಿಕೆಯಲ್ಲಿ. ಮುಂಗಾರು ಪತ್ರಿಕೆಯಿಂದ ನಾನು ದೂರದರ್ಶನಕ್ಕೆ ಹೋದೆ. ಅಲ್ಲಿಂದ ಮತ್ತೆ ನಾನು ಸಿನಿಮಾದ ನಂಟು ಬೆಳೆಯಿತು. ಅದಾದಮೇಲೆ ಚಲನಚಿತ್ರರಂಗದಲ್ಲಿ ಸುಮಾರು ಇಲ್ಲಿ ತನಕೊಂದು 60ರಿಂದ 70 ಸಿನಿಮಾಗಳಿಗೆ ಕೆಲಸ ಮಾಡಿದೆ. ಬರಹಗಾರನಾಗಿ, ಸಹ ನಿರ್ದೇಶಕನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಎಲ್ಲ ಕೆಲಸ ಮಾಡಿದೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಬಿಡುಗಡೆಯಾದಂಥ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಿನಿಮಾಕ್ಕೆ ನಾನೇ ಸಂಭಾಷಣೆ ಹಾಡು ಬರೆದಿದ್ದೆ. ಹಾಗೆಯೇ ಕೋಟಿ ಚೆನ್ನಯ್ಯ 2ನೇ ಸಲ ಬಂದದಕ್ಕೂ ಕೂಡ ನಾನೇ ಸಂಭಾಷಣೆ ಹಾಡು ಬರೆದಿದ್ದೆ. ಆಮೇಲೆ ತುಡರ್ ಹಾಗೂ ಬದಿ ಹೇಳುವಂಥ ಸಿನಿಮಾಕ್ಕೂ ನಾನು ಸಂಭಾಷಣೆ ಬರೆದಿದ್ದೆ. ಇದಾದಮೇಲೆ ನಾನು 2004ನೇ ಇಸ್ವಿಯಲ್ಲಿ ದೇವೇರಿ ಹೇಳುವಂಥ ಒಂದು ಕಾದಂಬರಿಯನ್ನು ಸಿನಿಮಾ ಮಾಡಿದೆ. ಈ ದೇವರಂದರೆ ಡ್ರೈನೇಜ್ ಕ್ಲೀನರೀಸ್ ಎ ಗಾಡ್. ದೊಡ್ಡ ದೇವರು ಯಾರೂ ಇಲ್ಲ, ಆ ಡ್ರೈನೇಜ್ ಕ್ಲೀನರಿ ಅವನೇ ದೇವರು. ಯಾಕೆಂದರೆ ಅವನಷ್ಟು ಕಷ್ಟಪಡ್ತಾನೆ ಹೇಳುವಂಥ ಸಿನಿಮಾ, ಅದು ಅವಾರ್ಡೆಲ್ಲ ಪಡೆದಿದೆ. ಈಗ ಅದಾದಮೇಲೆ ಅದೊಂದು ಆರ್ಟ್ ಟೈಪಿನ ಪಿಕ್ಚರ್ ಇತ್ತು, ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಒಂದು ಮನಸ್ಸಾಯಿತು. ಹಾಗೆ ನಾನು ಈ ಗಂಟು ಕಲ್ವೇರನ್ನು ಈಗ ತಯಾರು ಮಾಡಿದೆ. ಇದರಲ್ಲಿ ಇಲ್ಲಿಯ ಎಲ್ಲ ದಿಗ್ಗಜರಾದಂಥ ನವೀನ್ ಪಡೀಲ್ ಅವರು, ಅರವಿಂದ್ ಬೋಳಾರ್ ಅವರು, ವಾಮಂಜೂರ್ ಅವರು, ಸಂದೀಪ್ ಶೆಟ್ಟಿಯವರು, ಉಮೇಶ್ ಮಿಜಾರ್ ಅವರು, ಸುಂದರ್ ರೈ ಮಂದಾರ ಅವರು, ಹಾಗೆ ರವಿ ಸುರತ್ಕಲ್, ಹೀಗೆ ಎಲ್ಲ ನಮ್ಮ ತುಳುನಾಡಿನ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿ ಅಭಿನಯಿಸಿದ್ದಾರೆ. ಹೀರೋ ಆಗಿ ಆರ್ಯನ್ ಶೆಟ್ಟಿ ಅವರು ಕೂಡ ಅಭಿನಯಿಸಿದ್ದಾರೆ. ಇದಕ್ಕಿಂತ ಹಿಂದೆ ನಾನು ಹೇಮಂತ್ ಅವಳು ಸೇವಂತಿ ಅಂತ ಒಂದು ಕನ್ನಡ ಸಿನಿಮಾ ಮಾಡಿದ್ದೆ, ನಾನೇ ನಿರ್ಮಾಪಕ ನಿರ್ದೇಶಕನಾಗಿ. ಅದರಲ್ಲಿ ಆರ್ಯನ್ ಶೆಟ್ಟಿಯವರು ಇಂಟ್ರೊಡ್ಯೂಸ್ ಆಗಿದ್ದರು. ಅದಾದಮೇಲೆ ಅವರು 3-4 ಸಿನಿಮಾ ಮಾಡಿದರು, ಅದೆಲ್ಲ ನಿಮಗೆ ಅವರೇ ಹೇಳ್ತಾರೆ. ಈ ಗಂಟೆ ಕಲ್ವೇರು ಏನಂದರೆ, ಬದುಕಿನಲ್ಲಿ ಗಂಟಿನ ನಂಟು ಬಹಳ ಅಪಾರ. ಅದು ವಿದ್ಯೆಯ ಗಂಟಿರ್ಬೋದು, ಹಣದ ಗಂಟಿರ್ಬೋದು, ಭಾವನೆಗಳ ಗಂಟಿರ್ಬೋದು, ಸಂಬಂಧಗಳ ಗಂಟಿರ್ಬೋದು. ಯಾವ ಗಂಟು ಹೇಗೆ ಬಿಚ್ಚಿಕೊಡ್ತದೆ ಹೇಳುವಂಥದ್ದು ನಮ್ಮ ಗಂಟು ಕಲ್ವೇರು ನಿಮಗೆ ತೋರಿಸ್ಕೊಡ್ತದೆ. ಹಾಸ್ಯವನ್ನು ವಿಡಂಬನಾತ್ಮಕವಾಗಿ ನಾನು ಚಿತ್ರೀಕರಿಸಿ ಈ ಸಿನಿಮಾ ಮಾಡಿದ್ದೇನೆ. ಈ ಸಿನಿಮಾ ನಾಡ್ದು 23ನೇ ತಾರೀಕಿನಂದು ತೆರೆಗೆ ಬರಲಿಕ್ಕಿದೆ. ಪ್ರಪ್ರಥಮದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಎಲ್ಲ ಸೆಂಟರ್ಗಳಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಆಮೇಲೆ ಮುಂದಕ್ಕೆ ಬೇರೆ ಸೆಂಟರ್ಗಳಲ್ಲಿ ರಿಲೀಸ್ ಮಾಡುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಯಾವುದೇ ಒಂದು ಸಿನಿಮಾ ತಯಾರು ಮಾಡಿದಾಗ ಮುಖ್ಯವಾಗಿ ಬೇಕಾಗಿರುವುದು ನಮಗೆ ಪತ್ರಿಕಾ ಮಾಧ್ಯಮದವರ ಸಹಕಾರ. ನಿಮ್ಮ ಸಹಕಾರದಿಂದ ಜಾಸ್ತಿ ಜನರಿಗೆ ಇದು ತಲುಪುವಂತಾಗಿ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆ ಹರಸಬೇಕು, ಆಶೀರ್ವದಿಸಬೇಕು ಅಂತ ನಾನು ಎಲ್ಲರಲ್ಲಿಯೂ ಕೂಡ ಬೇಡಿಕೊಳ್ತಾ ಇದ್ದೇನೆ. ಈ ಸಿನಿಮಾದ ವಿಶೇಷತೆ ಏನಂದರೆ, ಸುಮಾರು ಹತ್ತಿರ 200 ಜನ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅಂದರೆ ಪ್ರತಿ ಫ್ರೇಮ್ನಲ್ಲೂ ಕೂಡ 20-30 ಆ ಥರ ಜನ ಇರುವಂಥ ರೀತಿಯಲ್ಲಿ. ಆಮೇಲೆ ಕಥೆಯನ್ನು ನಾನೊಂದು ವಿಶಿಷ್ಟವಾಗಿ ಹೇಳಿದ್ದೇನೆ. ಇದರ ಟ್ರೈಲರನ್ನು ನಮ್ಮ ದೇವದಾಸ್ ಕಾಪಿಕಾಡ್ ಅವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದು ಈಗಾಗಲೇ ವೈರಲ್ ಆಗಿದೆ. ಇನ್ನೊಂದು ಹಾಡನ್ನು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಬಿಡುಗಡೆ ಮಾಡಿದ್ದಾರೆ, ಅದು ಕೂಡ ವೈರಲ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ನಾವು 3 ಪ್ರೀಮಿಯರ್ ಶೋ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಿತ್ತು. ಅದು ಜನರ ಒತ್ತಾಯದ ಮೇರೆಗೆ 5 ಪ್ರೀಮಿಯರ್ ಶೋ ಆಯಿತು. ಎಲ್ಲವೂ ಹೌಸ್ಫುಲ್ಲಾಗಿ ಬೆಂಗಳೂರಿನ ತುಳು ಬಾಂಧವರು ಒಳ್ಳೆ ರೀತಿಯ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ನಿರೀಕ್ಷೆಯಿಂದ ನಾನೀಗ ನನ್ನ ಹುಟ್ಟೂರಿಗೆ ಬಂದಿದ್ದೀನಿ. ಇಲ್ಲಿಯ ಜನರು ಕೂಡ ನನಗೆ ಕೈ ಹಿಡಿತಾರೆ ಹೇಳುವಂಥ ಒಂದು ವಿಶ್ವಾಸ ಇದೆ. ಯಾಕಂದರೆ 2 ಗಂಟೆ 12 ನಿಮಿಷದ ಈ ಸಿನಿಮಾ ಪ್ರಾರಂಭದಿಂದಲೂ ನಿಮ್ಮನ್ನು ಹಾಸ್ಯದ ಹೊಲದಲ್ಲಿ ತೇಲಾಡಿಸೋದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಒಳ್ಳೆಯ ಹಾಡುಗಳಿದೆ. ವಿ ಮನೋಹರ್ ಅವರು, ನಮ್ಮದೇ ಇದೇ ಊರಿನವರು, ತುಳುನಾಡಿನವರು, ಅವರು ಕೂಡ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗೆ ಫೈಟನ್ನು ಕೂಡ ಕೌರವ ವೆಂಕಟೇಶ್ ಹೇಳುವವರು ಫೈಟ್ ಮಾಸ್ಟ್ರು, ಒಳ್ಳೆ ಅದ್ಭುತವಾದಂಥ ಫೈಟ್ ಮಾಡಿದ್ದಾರೆ. ನಮ್ಮ ಹೀರೋ ಕೂಡ ಭಾಳ ಚೆನ್ನಾಗಿ ಫೈಟ್, ನ್ಯಾಚುರಲ್ ಆಗಿ ಡೂಪ್ ಇಲ್ಲದೆ ಫೈಟ್ ಮಾಡಿದ್ದಾರೆ. ಅದೊಂದು ಭಾಳ ಖುಷಿ ನನಗೆ ನಮ್ಮ ಹೀರೋ ಬಗ್ಗೆ ಕೂಡ. ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಎಲ್ಲ ವಿಧದಲ್ಲಿಯೂ ಕೂಡ ನಾವು 5.1 ಇರ್ಬೋದು, ಅಥವಾ ಸಿನಿಮಾದ
ಕ್ವಾಲಿಟಿಯ ಬಗ್ಗೆ ನಾನು ಎಲ್ಲೂ ಕೂಡ ರಾಜಿ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನಾನು ಬೇಸ್ ಲೈಟಲ್ಲಿ ಸಾಫ್ಟ್ವೇರ್ ಬೇಸ್ ಲೈಟ್ ಹೇಳುವಂಥ ಒಂದು ಹೊಸ ಅದು ಭಾಳ ಅತ್ಯುತ್ತಮವಾದಂಥ ತಂತ್ರಜ್ಞಾನದಲ್ಲೇ ಇದು ಮಾಡಿದ್ದೇವೆ. ಪ್ರತಿಯೊಂದನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೇವೆ. ನಾವು ಎಷ್ಟು ಒಳ್ಳೇದು ಮಾಡಿ ಕೊಟ್ಟರೂ ಕೂಡ ಅಡಿಗೆ ಮಾಡಿ ಇಟ್ಟಿದ್ದೇವೆ. ಇನ್ನು ತಿಂದಂಥ ಅಂದರೆ ನೋಡಿದಂಥ ಚಿತ್ರರಸಿಕರ ಅಭಿಪ್ರಾಯ ನಮಗೆ ಮುಖ್ಯ ಆಗ್ತದೆ. ಚಿತ್ರರಸಿಕರು ಚಿತ್ರಮಂದಿರಕ್ಕೆ ಬರಲಿಕ್ಕೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮ ಅಥವಾ ಪ್ರಿಂಟ್ ಮೀಡಿಯಾ ಮತ್ತು ನಮ್ಮ ಇದು ಡಿಜಿಟಲ್ ಮೀಡಿಯಾ ಎರಡು ಮುಖ್ಯ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಈ ಸಿನಿಮಾಕ್ಕೆ ಸಿಗಲಿ ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಬೇಡ್ಕೊಡ್ತಾ ಇದ್ದೀನಿ. ಪುತ್ತೂರಿಗೆ ಬಂದಾಗಲೇ ನಮಗೆ ವರುಣನ ಕೃಪೆ ಆಯಿತು. ನಾವು ಸೀದಾ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದವನ್ನು ಪಡೆದು ಆಮೇಲೆ ಎಲ್ಲಿ ಪ್ರೆಸ್ ಮೀಟಿಂಗ್ ಬಂದಿದ್ದೇವೆ. ಅಂದರೆ ಜನತೆ ನಮ್ಮ ದೇವರು, ಹಾಗೆ ದೇವರ ಆಶೀರ್ವಾದ ಎಲ್ಲ ಸಿಗ್ತದೆ ಅಂತ ಭಾವಿಸ್ಕೊಂಡಿದ್ದೇವೆ. 23ನೇ ತಾರೀಕಿಗೆ ನಮ್ಮ ಸಿನಿಮಾ ತೆರೆ ಮೇಲೆ ಬರಲಿಕ್ಕಿದೆ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಈಗ ನಮ್ಮ ನಾಯಕ ನಟರಾದ ವಿಜೇಶ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಆರ್ಯನ್ ಹರ್ಷ ಅಂತ ಅವರ ಮೂಲ ಹೆಸರು ವಿಜೇಶ್ ಅಂತ ಇತ್ತು, ಈಗ ಆರ್ಯನ್ ಹರ್ಷ ಆಗಿ ಅವರು ಕನ್ನಡ ಸಿನಿಮಾದಲ್ಲಿ ಕೂಡ ನಡೆಸಿದ್ದಾರೆ. ನಮಸ್ತೆ ಮಾತಾಡಗ್ಲ, ಎನ್ನ ಪರಿಚಯ ಉಪ್ಪು ಮಾತಾಡಗ್ಲ. ವಿಜಯ್ ಶೆಟ್ಟಿಯಿಂದ ಎನ್ನ ಪುದರ್ ಇತ್ತಂಡೆ ಇತ್ತೆ ಸಿನಿಮಾಗೋಸ್ಕರ ಆರ್ಯನ್ ಶೆಟ್ಟಿಯಿಂದ ಪುದರ್ ಚೇಂಜ್ ಮಂತಂದೆ 2014 ಸರ್ 14 ಡಿಸೆಂಬರ್ಗೆ ಫಸ್ಟ್ ಕನ್ನಡ ಸಿನಿಮಾ ನಾನು ಹೇಮಂತ್ ಅವಳು ಸೇವಂತಿ ನಮ್ಮ ರಾಜ್ಯಾದ್ಯಂತ ಬಿಡುಗಡೆ ಆದಿತ್ತೇನೆ. ಇರೇ ಗೊತ್ತುಂಡು ಭಾರಿ ಪ್ರಚಾರ ಮಂತಿದ್ದ ಪುತ್ತೂರು ಎಡ್ಡೆ ಜನಕ್ಕೆ ಸಪೋರ್ಟ್ಲ ಮಲ್ತಾರೆ. ಐದು ಬೊಕ್ಕ ನಾನು ಗೌಡ್ರ ಸೈಕಲ್ ಬಂದು ಒಂದು ಕನ್ನಡ ಸಿನಿಮಾ ಮಂತೆ, ಆತ್ಮಾವಲೋಕನ ಒಂದು ಕನ್ನಡ ಸಿನಿಮಾ ಮಂತೆ, ಬೊಕ್ಕ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ರೀಸೆಂಟ್ ಅದೊಂದು ಸಿನಿಮಾ ಮಂತೆ, ಬೊಕ್ಕ ಗೋಸ್ಟ್ ಬಂದು ಒಂದು ಶಿವಣ್ಣನೊಟ್ಟಿಗೆ ಒಂದು ಸಿನಿಮಾ ಮಂತೆ. ಇತ್ತೆ ನಾನು ಗೋಸ್ಟ್ ಟೂಡ್ ಲೈನ್ ಮಂತೊಂದುಲ್ಲೆ ಬೊಕ್ಕ ಇತ್ತೆ ಪುತ್ತೂರ್ದ ಬೇಸ್ ಒಂದು ಸ್ಟೋರಿ ಮಂತೊಂದುಲ್ಲೆ ಹೊಸ ಮೂವಿ ಇತ್ತೆ ಆಯ್ತಾ ಇಂದು ಬಿಡ್ತೆ ಅದು ಫಸ್ಟ್ ಲುಕ್ ಬಿಡ್ತೆ. ನಾನೊಂದು 2 ವಾರ ಆಯ್ತಾ ಟೈಟಲ್ ಬರ್ಪುಣು ಪುತ್ತೂರು ಡೇ ಶೂಟಿಂಗ್ ಪುತ್ತೂರು ಡೇ ಅಪ್ಪನ ನಡತಿನಂಚಿನ ಘಟನೆ 1994 ಅಂಚ ಅದು ಇಂಬರ್ ನಮ್ಮ ಗಂಟೆ ಕಲ್ವೇರು ಪನ್ಪುರ ಎನ್ನ ಫಸ್ಟ್ ತುಳು ಸಿನಿಮಾ 2-3 ಎಂಕೆ ತುಳು ಅವಕಾಶ ತಿಕ್ಕಂಡು ಆಂಡ ಅವು ದಾದಾನ ಎಂಕೆ ಮನಪರ ಟೈಮ್ ಸೆಟ್ ಆಯ್ಜಿ ಬೊಕ್ಕದ ಕತೆ ಸೆಟ್ ಆಯ್ಜಿ ಬೊಕ್ಕ ನಮ್ಮ ಗುರುಕಲ್ಲ ಡೈರೆಕ್ಷನ್ ಡೇ ಫಸ್ಟ್ ಸಿನಿಮಾ ಕ್ಯಾಮರಾ ತೂತಿನ ಎಂಬರ ಡೈರೆಕ್ಷನ್ ಡೇ ಅಂಚ ಅದಿತ್ತೆ ಗಂಟೆ ಕಲ್ವೇರು ಪನ್ಪಿನ ಒಂಜಿ ಸಂಪೂರ್ಣ ಒಂಜಿ ಹಾಸ್ಯಮಯ ಸಿನಿಮಾ. 2 ಗಂಟೆ ಉಂಡತ್ತು ಇರಗೆ ಇತ್ತೆ ಉಪ್ಪುನ ಬಿಸಿ ಸ್ಕೆಡ್ಯೂಲ್ಡು ಜನಕ್ಕೆಲ್ಲ ಟೆನ್ಷನ್ಗೆ 2 ಗಂಟೆ ಇನ್ಕ್ಲ ಥಿಯೇಟ್ರ್ ಬರ್ಪುನೇ ಮಲ್ಲ ವಿಷಯ. ಥಿಯೇಟ್ರಿಗೆ ಬತ್ತದ 2 ಗಂಟೆ ಇರು ಕುಲ್ಲುಂಡೆ ಇರಗೆ 2 ಗಂಟೆ ಮರಪುನಾತ್ ಫುಲ್ ಮೂವಿದ ಮಿತ್ತು ಕಾನ್ಸಂಟ್ರೇಟ್ ಮನ್ಪುನಾತ್ ಎಡ್ಡೆ ಮೂವಿ ಮಲ್ದೆ. ಪೆಟ್ಟುಂಡು, ಆ್ಯಕ್ಷನ್ ಉಂಡು, ಬಕ್ಕ ಇರಗೆ ಸಾಂಗ್ಸ್ ಎಡ್ಡೆ ಉಂಡು, ಕಾಮಿಡಿ ಎಡ್ಡೆ ಉಂಡು, ಬಕ್ಕ ತುಳುನಾಡದ ಮಾತ ದಿಗ್ಗಜನಕ್ಲಿ ಏರು ಮಾತ ಒಂಜಿ ಮಾತ ಪ್ರತಿಯೊಂದು ಸಿನಿಮಾ ತೂಪೇರೆ ಅಕ್ಲು ಮಾತ ಈ ಸಿನಿಮಾಡು ಉಳ್ಳೇ. ಬಕ್ಕ ಕ್ವಾಲಿಟಿ ವೈಸ್ ಓಲ್ಲ ಕಾಂಪ್ರಮೈಸ್ ಮಲ್ದಿಜ. ಇತ್ತು ನಮ್ಮ ದಕ್ಷಿಣ ಕನ್ನಡ ಫಸ್ಟ್ ರಿಲೀಸ್ ಮಂತದ ಜನಕ್ಕೆಲ್ಲ ರಿಪೋರ್ಟ್ ದೇತೊಂದು ಬಕ್ಕ ದುಬೈ ಮುಂಬೈ ಬ್ಯಾಂಗ್ಳೂರ್ಲ ನಮ್ಮ ಅಗೈನ್ ನಮ್ಮ ರಿಲೀಸ್ ಮಾಡ್ಲ ಪ್ಲ್ಯಾನ್ ಇಲ್ಲ ಅಂಚ ಅದು ನಿಖಿಲ್ ಯಾನು ಊರ್ದೆ ನಿಖಿಲ್ ಚೂರು ಜಾಸ್ತಿ ಇಂಟ್ರೆಸ್ಟ್ ದೇತೊಂದು ಸಿನಿಮಾದ ಬಗ್ಗೆ ಜಾಸ್ತಿ ಪ್ರಚಾರ ಮಂತದ್ದು ಜನಕ್ಕಲ್ಲಿ ಥಿಯೇಟ್ರ್ ಬರ್ಪ್ಲಿಕ್ಕೆ ಮನ್ಪೋಡು. ಸಿನಿಮಾ ಏತೆ ಎಡ್ಡೆ ಇತ್ತಲ್ಲ ಜನಕ್ಕಲ್ಲಿ ಮೊಬೈಲಿಗೆ ಬರ್ರಕ್ಕೆ ಆಪುವೇರು ಸಿನಿಮಾ ಇತ್ತಿಲ್ಲ ಬಿಡಿ ಕಟ್ನ ಕುಸುಮಕ್ಕ ಅಥವಾ ನಮ್ಮ ಇಲಿಯಾಸ್ ನಮ್ಮ ಮೀನ್ದಾರ್ ಅರೆಗೆ ಮತ್ತು ಥಿಯೇಟ್ರಿಗೆ ಬತ್ತು ತೂಪುನಂಚಿನ ಅವಕಾಶ ಇಜ್ಜಿ ಮಾಲ್ ಆದ ಪುನಡ ನಾ ಬಟ್ ಸಿಂಗಲ್ ಸ್ಕ್ರೀನ್ದ ತೊಂದರೆ ಪುನಾಗ ಅಕಲೆ ಬತ್ತದ ಟಿಕೆಟ್ ಆಕ್ಸೆಸ್ ಮನ್ಪುನ ಕಷ್ಟ ಆಪುನು. ಸೊ ಅಕಲೇನು ಆಯ್ನಾತ್ ಜನಕ್ಕಲು ಥಿಯೇಟ್ರಿಗೆ ಬರ್ಪಲೆಕ್ಕ ಅಕಲ ಸುತ್ತಮುತ್ತದ ಜನಕ್ಕಲು ಅಕಲ ಯಂಗ್ ಜನ್ರೇಷನ್ ಅಕಲೇನು ಥಿಯೇಟ್ರಿಗೆ ಕನ್ನತನ ಅಕಲಿಗೆ ಒಂಜಿ ಸಿನಿಮಾ ತೂಪನ ಒಂಜಿ ಅವಕಾಶ ತಿಕ್ಕೊಂಡು ಅಂಚ ಅದು ನಿಖಲು ಮಾತಾ ಸಪೋರ್ಟ್ ಮನ್ಪೋಡು ಬಂದದ್ದು ಕೇನೋನು. ಥ್ಯಾಂಕ್ ಯು. ನಮಸ್ಕಾರ. ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿಗೆ ಇನಿ ಯಾನ್ ಪನ್ಪುನ ದಾಲಾಜಿ ಪನ್ಪಿನ ಪೂರ ಅಕ್ಲೆ ಪಂಡೇರು ಆಂಡಲ ಎಂಕೊಂಜಿ 2 ಪಾತೆರ ಪನ್ಪಿನ ದೃಷ್ಟಿಡು ಪನೊಂದಿಲ್ಲ. ಸುಧಾಕರ್ ಬನ್ನಂಜೇರಿನ ಈ ಚಲನಚಿತ್ರ ಗಂಟು ಕಲ್ವೇರು ರಿಲೀಸ್ ಆಪಿನೇಟ್ ದುಂಬೆ ನಿಖಲ್ನ ಮನಸ್ಪೂರ್ವಕ ಸಪೋರ್ಟ್ ಹಿಡ್ದು ಅದು ಭಾರಿ ಪಬ್ಲಿಸಿಟಿ ಬೈದಿನ. ಈ ಪಬ್ಲಿಸಿಟಿನೇ ನಿಖಲು ಕೂಡ ಈ ಪಿಕ್ಚರ್ ರಿಲೀಸ್ ಆಯ್ಬಕ್ಕಲ್ಲ ತೋಜಾಂಡ ಸುಧಾಕರ್ ಬನ್ನಂಜೇರು ಮಿತ್ತಿ ಬೂರುವೇರು ಪಂಡ ಆರ್ನ ಪಾಡ್ದಿನ ಕಾಸು ಅದು ತಂದೆ 5 ಹೆಚ್ಚ ಅರೆಗೆ ಖಂಡಿತ ಬತ್ತದು ನನಂಜಿ ಸಿನಿಮಾ ದೆಪ್ಪರೆ ಸಪೋರ್ಟ್ ಆವು ಇನಿ ಯಾನು 29ನೇ ಇಸ್ವಿ ಹಿಡಿದು ಕ್ಯಾಮರಾ ಫೇಸ್ ಮಲ್ದೆ ಸುರುತ ತ್ರಿವೇಣಿ ಬಂದೊಂಜಿ ಕನ್ನಡ ಮೂವಿ ಅಜ್ಜರ್ ಕಾಡಿಡು ಉಡುಪಿಡು ಶೂಟಿಂಗ್ ಆತೀನಿ. ಈತೆ ಕಡೆಗೆ ಅನುಕ್ತ ಬಂದೊಂಜಿ ಕನ್ನಡ ನಡುಟು ಮಸ್ತು ತುಳು ಕನ್ನಡ ಫಿಲ್ಮುಡು ಏನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದು ಆ್ಯಕ್ಟರ್ ಆದು ಕೆಲಸ ಮಲ್ದೆ ಆಂಡ ಈತೆಟ್ಲ
ಮಿತ್ತಿ ಬೂರ್ದಿನ ಸಿನಿಮಾದ ಒಂದು ತೂನಾಗ ಮಾಧ್ಯಮದ ಅಕಲ್ನ ಹೈ ಸಪೋರ್ಟ್ ಇತ್ತಿನಕಲ್ ಮಾತ್ರ ಅಕಲ್ನ ಕಾಸನ್ನು ಪಡೆಯೊಂದೇರಿ ಅಂಚಾದು ಪುನಗ ನಿಕಲ್ಡ ಕಲಕಲಿತ ವಿನಂತಿ ಅಂಚಿನ ಮಂಡ ಈ ಸುಧಾಕರ್ ಬನ್ನಂಜರ್ನ ಗಂಟ ಕಲ್ವೇರು ಪಿಕ್ಚರ್ ವೈಕಲ ವಾ ವಿಷಯಗಳ ಒಂಜಿ ಫ್ಯಾಮಿಲಿ ಪ್ಯಾಕೇಜ್ ಬಂಡ ಕಂಡನಿ ಬಿಡದಿ ಜೋಕ್ಲು ಸಮೇತ ಕುಲ್ಲುದು ತೂನಾಗ ಒವುಲ ಒಂಜಿ ಅನಗತ್ಯ ಉಪ್ಪಂದೆ ಪೂರಕಲ್ಲ ಒಂಜಿ ಹಾಸ್ಯದ ಹೊನಲುಡು ಒರಿಯೊಗರಿ ತೆಲ್ತೊಂದು 2 ಗಂಟೆ 10 ನಿಮಿಷದ ಟೈಮನು ಈ ಟೆನ್ಷನ್ ಇತ್ತಿನೇನು ಪೂರಾ ಮರೆತದು ನೆಟ್ಟೆ ಕಾನ್ಸಂಟ್ರೇಟ್ ಆದು ಪೂರ ತನಕಲ್ನ ಬೇಸರ ಬೇನೇನು ಕಳೆಯೊಂದಂಚಿನ ಒಂಜಿ ಸಮಯ ಈ ಸಮಯಗೆ ಅಕಲಿನ ಥಿಯೇಟರ್ ಕನೋಡಾಂಡ ಸುಧಾಕರ್ ಬನ್ನಂಜೆಡ್ಲ ಸಾಧ್ಯಜ್ಜಿ ಎನಡಲ ಸಾಧ್ಯಜ್ಜಿ ಏಡ್ಲ ಸಾಧ್ಯಜ್ಜಿ ಅವು ನಿಕಲ್ಡ ಮಾತ್ರ ಸಾಧ್ಯ ಒಂದು ದಾಯಿಗೆ ಬಂಡೆ ಬಂಡ ಯಾನು ಈತಿ ಸಮಯ ಸಿನಿಮಾದ ಫೀಲ್ಡ್ ಇತ್ತಿನಾಗ ಎಂಕು ತೋಜಿದು ಬೈದಿನಿ ಕೆಲವೇ ಸಿನಿಮಾಲು ತುಳು ಸಿನಿಮಾಲು ಕಾಸು ಬೈದಿಂಡು ಪ್ರೊಡ್ಯೂಸರ್ನಕ್ಲಿಗೆ ಅಕ್ಕಲಿಗೆ ಈ ಮಾಧ್ಯಮದಕ್ಕಲು ಭಾರಿ ಸಪೋರ್ಟ್ ಮಲ್ದಿನಡ್ದು ಅದು ಮಾತ್ರ ಅಕ್ಕಲ ಕಾಸು ಬೈದಿನಿ ಆಯ್ತಾ ಅರ್ಥ ಪ್ರೇಕ್ಷಕರೇನು ಕಣದಿನಿ ಅಕ್ಕಲು ಈ ಸಿನಿಮಾಡು ದೇವದಾಸ್ ಕಾಡು ಆಯ್ತಾ ಒಂದೇನು ಟ್ರೈಲರ್ನ ಬಿಡುಗಡೆ ಮಲ್ಪುನಾಗ ಆರ್ನ ಒಂಜಿ ಯಾನ್ಲ ಪೋದಿತ್ತೆ ಆರ್ನ ಒಂಜಿ ಮೂಮೆಂಟ್ ಬೇತನೆ ಇತ್ತು ಆ ಟ್ರೈಲರ್ನ ಬಿಡುಗಡೆ ಮಲ್ತದ ಆ ದೃಶ್ಯನ ತೂವೊಂದು ಇತ್ತಿಲಕನೆ ಆರು ಕಂಪ್ಲೀಟ್ ಚೇಂಜ್ ಆದು ಭಾರಿ ಖುಷಿಟ್ಟು ಕೆಲವು ಎಡ್ಡೆ ಪಾತ್ರರನ್ನು ಆಶೀರ್ವಾದನ ಮಲ್ದೇರು ಅಂಚನೆ ವಿಜಯಕುಮಾರ್ ಕೊಡಿಯಾಲ್ ಬಯಲು ನೆತ್ತೊಂಜಿ ಪದ್ಯನ ಬಿಡುಗಡೆ ಮಲ್ತೇರು ಅಪಗಲ ಆರ್ನ ಬೇತೆ ಶಿವದೂತಗಳಿಗೆ ಆಯ್ತು ನೆತ್ತ ಪೂರ ಟೆನ್ಷನ್ ಇದ್ದೇರು ಬಟ್ ಆರ್ನ ನಮ್ಮ ಮಿತ್ತಿ ಒಂಜಿ ಪ್ರೀತಿಡು ಆರು ಬಿಡುಗಡೆ ಮಲ್ಪುನ ಟೈಮ್ ಪೂರ ದಿಯೊಂದು ಮಲ್ತೇರು ಆಂಡ ಆ ಪದ್ಯನು ತೂಂದಿತ್ತಿಲ್ಲಕನೆ ಆರು ಒಂಜಿ ಬೇತೆನೇ ಒಂಜಿ ಮನುಷ್ಯ ಅದು ಪರಿವರ್ತನೆ ಆಯ್ತು ಬಕ್ಕ ಭಾರಿ ಮನಸ್ಪೂರ್ವಕ ಒಂಜಿ ಬ್ಲೆಸ್ಸಿಂಗ್ ಮಲ್ದೇರು ಇಂಚ ಸಿನಿಮಾ ತೂಯಿನಕಲ್ ಸಮೇತ ಸಿನಿಮಾಡು ಅಚ್ಚುಕಟ್ಟಾದ ಪದ್ಯ ಆ್ಯಕ್ಷನ್ ಬಕ್ಕ ಕಾಮಿಡಿ ಒಂದು ಫುಲ್ಲು ಇತ್ತಿನೆಡ್ದು ಅದು ಈ ಸಿನಿಮಾ ನಿಕಲ್ನ ಸಪೋರ್ಟ್ ಇತ್ತೇನೆ ಉಂಡು ನನ್ನಲ ಉಂಡು ಪಂಪಿನ ಒಂಜಿ ಧೈರ್ಯ ಈ ಸಿನಿಮಾ ಎಡ್ಡೆ ರೀತಿಡು ಜನಕಲೆಗ್ ಪ್ರಚೋದನೆ ಮಲ್ತದು ನಿಖಲು ಮಲ್ಪುವಾರು ಪಂಪಿನ ನಂಬಿಕೆಡು ಯಾನಿ ಪಾತ್ರ ಪನೊಂದು ಅಂದು ಮದ್ಯೋಡು ಒಂಚ ಎನ್ನ ಅನಾರೋಗ್ಯದ್ದು ಒಂಚೂರು ಡಿಲೇ ಸ್ಟಾರ್ಟ್ ಆದ 4 ವರ್ಷ ಅಂತ ಎನ್ನ ಒಂಚೂರು ಅನಾರೋಗ್ಯದ ಹೆಸರದ್ದು ಒಂಚೂರು ಡಿಲೇ ಅಂಡ್ ಆಯ್ತು ಪಕ್ಕ ಕೆಲವರನ್ನ ಆರ್ಟಿಸ್ಟ್ಗಳ ಡೇಟ್ ನೆಟ್ ಏನೇ ಪ್ರಾಬ್ಲಮ್ ಪನ್ನಾಗ ಪೂರ ಮಲಮಲ್ಲ ಆರ್ಟಿಸ್ಟ್ಗಳು ಉಪ್ಪೇರು ಎಂಕಲು ಒಟ್ಟಿಗೆ 45 ದಿನ ಶೂಟಿಂಗ್ ಮಲ್ತ ಆ್ಯಕ್ಚುಲಿ ತುಳು ಮಾತ್ರ ಸಿನಿಮಾಲು ಮಾತ್ರ ಬಕ್ಕ ಎಂಕಲು ಕಾಂಪ್ರಮೈಸ್ ಮಲ್ಪಂದಿನ ಅವಸರ ಅದು ಕೆಲವು ದಿನ 12-20 ದಿನ ಪೂರ ಶೂಟಿಂಗ್ ಮತ್ತೆ ಮುಗಿಪೇರು ಯಾಕಂದರೆ ಯಾನು ತುಂಬ ದೇವೇರು ಮಲ್ಪಿನ ಸಿನಿಮಾನು ಖಾಲಿ 14 ದಿನ ಶೂಟಿಂಗ್ ಮುಗಿದೆ ಯಾಕೆ ನಾವು ಆರ್ಟ್ ಮೂವಿ ಮಾಡಿದ್ವಿ ಒಂದು ಕಮರ್ಷಿಯಲ್ ಅವನಾಗ ಬಕ್ಕ ಆರ್ಟಿಸ್ಟ್ ಮಸ್ತ್ ಉಪ್ಪನಾಗ ನಂಗೆ ನಂಬರ್ ಆಫ್ ಡೇಸ್ ಜಾಸ್ತಿ ಆಪು ಎಂಕಲಿಗೆ ಇತ್ತರೆ ಬಜೆಟ್ ಒಂಜಿ ದಾಟದನು ಆ ಒಂಜಿ ಎಂಚ ಬರ್ಕೊಂಡು ಮಾಡಿದ್ದು ಕೂತ್ಕೋಡು ಬಟ್ ಎಂಕಲಿಗೆ ಇಂಜಿ ಹೋಪ್ ಅದು ಅವೆಲ್ಲ ಏನೆನ್ನಾಗ ಒಂಜಿ ಲೇಟ್ದ ಪ್ರಶ್ನೆ ಎಲ್ಲ ಕೂಡ ಇಂಪಾರ್ಟೆಂಟ್ ಏನೆನ್ನಾಗ ಸರ್ ಈ ನಂಬರ್ ಆಫ್ ಶೂಟಿಂಗ್ಸ್ ಜಾಸ್ತಿ ಅಂಡ ಯಾಕೆ ನಮ್ಮ ತುಳುನಾಡು ಮಾಡ ಖಾಲಿ ಸೀಮಿತವಾಯಿನ ಒಂಜಿ ಪರಿಧಿ ಆ ನಂಬರ್ ಆಫ್ ಡೇಸ್ ಜಾಸ್ತಿ ಅವನ್ನಪ್ಪನಾಗ ಬಜೆಟ್ ಏರದೇ ಬಕ ಆರ್ಟಿಸ್ಟ್ನಾಗ ಪೂರ ನಮ್ಮ ಪೇಮೆಂಟ್ ಆರ್ಟಿಸ್ಟು ಯಾಕೆಂದ್ರೆ ದುಮ್ಮತ್ತೆ ಎಂಕಲು ಮತ್ತೆ ಸಿನಿಮಾ ಮಾತಪ್ಪನಾಗ ಆರ್ಟಿಸ್ಟ್ನಾಗ ಬರ್ತಾನೆ ಅಯ್ಯೋ ಎಂಕೊಂದು ಚಾನ್ಸ್ ಕೊರಲೆ ಮಾರ ಅಯ್ಯಾವು ಪಂಪಿನ ಒಂಜಿ ಕಾಲ ಇತ್ತಿಂದವು ಇತ್ತಜ್ಜಿ ಎಂಕಲ್ನ ಈತು ಪೇಮೆಂಟ್ ಕೊರೊಂಡು ಎಂಕಲ್ ಬರ್ತೀನಿ ಅವು ತಪ್ಪನ್ನೆಲ್ಲ ಪಡ್ಪಿನ ಅತ್ತೆ ಅನ್ನೋದು ಯಾಕಂದರೆ ಸಕ್ ಪ್ರೊಫೆಷನಲ್ ಹೌದಲ್ಲ ಅಂದಜ್ಜಿ ಅಂಚ ಎಂಕ್ಲೆಗೆ ಬಜೆಟ್ಲ ಅಂತ ಹೆವಿ ಆತಂಡು ಅಂಚದು ತೋಡು ಏನಾಪು ನೋಡಿದು ಇದು ಎಂಕಲ್ ಮುಲ್ಪದಾಯ್ಬೇಕು ಕೂಡ ಬ್ಯಾಂಗ್ಳೂರು ಉಂಡು ಬಕ್ಕ ಔಟ್ರ್ ಇವನು ಚೆನ್ನೈ ಮಲ್ತೊಂದುಲ್ಲ ಹೈದರಾಬಾದ್ ಉಂಡು ಬಕ್ಕ ದುಬೈ ಆಬದು ಅಲ್ಪಗುಲ ಪೂರ ಪ್ಲ್ಯಾನ್ ಮಾತ್ರ ಮಲ್ತೊಂದುಲ್ಲ ಅಂಚದು ಇದು ಮೇಯ್ನ್ ಆದ ನಂಗೆ ಉಡುಪಿ ಜಿಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಮೇಯ್ನ್ ಸೆಂಟರ್ ಉಪ್ಪು ಬಂದು ಮೂಜೆ ಸೆಂಟರ್ ಪುತ್ತೂರು ಕುಡ್ಲ ಉಡುಪಿ ಬಕ್ಕ ಕಾರ್ಕಳ ಬೆಳ್ತಂಗಡಿ ಮತ್ತು ಉಂಟು ದಿಸ್ ಇಸ್ ದ ಸೆಕೆಂಡ್ ಸೆಂಟರ್ಸ್ ಬಕ್ಕ ಐತೆ ಸಿಂಗಲ್ ಥಿಯೇಟ್ರಲ್ಲಿ ಇಜ್ಜಿ ಮೂಡುಬಿದ್ರಡ್ಲೈತೆ ಥಿಯೇಟ್ರಲ್ಲಿ ಇಜ್ಜಿ ಅಂಚ ಅದು ತುಳು ಸಿನಿಮಾ ಬಂಡನೆ ಅಂತ ಒಂದುಂಡು ಬಕ್ಕ ಸರ್ಕಾರದ ಸಬ್ಸಿಡಿಲ ಅಂಚ ಪೂರ ತುಳು ಸಿನಿಮಾ ಕುರುಪುಜಿ ಅವಳು ಒಂಜಿ ಒಂದುಂಡು
ಯಾನ್ ಸರ್ಕಾರಗಳ 2-3 ಸಲ ಮನವಿ ಕೊರಿಯೆ ಬೇಗ ನಿಗಲ್ಲಿ ಅವಾರ್ಡ್ ಕೊರನಾಗ ಒಂಜಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರದ ಒಂಜಿ ಅವಾರ್ಡ್ ಕೊರ್ಪಾರು ಅಂಡ ತುಳುನಾಡದ ಕಲಾವಿದರನಗಳುಳ್ಳೇರು ಅಗಲಿಗೆ ಅವಾರ್ಡ್ ಇಚ್ಚಿ ಅವಕ್ಕೆ ತುಳುನಾಡದ ರೈಟರ್ಸ್ ಉಳ್ಳೇರು ಅಗಲಿಗೆ ಅವಾರ್ಡ್ ಇಜ್ಜಿ ತುಳುನಾಡದ ಸಂಗೀತಗಾರರುಳ್ಳೇರು ಅಗಲಿಗೆ ಅವಾರ್ಡ್ ಇಜ್ಜಿ ತುಳುನಾಡದ ಅವರು ಎಡಿಟರ್ ಉಳ್ಳಿ ಆಯಾಗಿ ಅವಾರ್ಡ್ ಇಜ್ಜಿ ದಾಲ್ಲ ರೂಪಾಯಿ ನಿಗಲು ಏನೇನೈತೆ ನಮ್ಮ ರಾಜ್ಯ ಭಾಷೆಯಲ್ಲಿ ಅವಾರ್ಡ್ ಮಾಡೋದು ತುಳುಕು ಮಸ್ತ್ ಪ್ರಯತ್ನ ಮಲ್ತೊಂದುಲ್ಲ ಈ ಸಮಯಡು ತುಳು ಸಿನಿಮಾದಾಗಲಿಗೆ ಪ್ರತಿ ಒಂಜಿ ವಿಭಾಗಡ್ಲ ಒಂಜೊಂಜಿ ಪ್ರಶಸ್ತಿ ಕೊರಂದು ಬರ್ತಾನೆ ಅಂಡ ಅದಕ್ಕೆ ತುಳು ಇಂಡಸ್ಟ್ರಿಲ ಬುಲೆವೆರೆ ಸಾಧ್ಯ ಉಂಡು ನಮ್ಮ ಭಾಷೆಲ ಬುಲೆವೆರೆ ಸಾಧ್ಯ ಉಂಡು ಪಂಡು ಯಾನ 14 ವರ್ಷದಿಂಚು ಹೋರಾಟ ಮಲ್ತೊಂದುಲ್ಲ ವಿಧಾನಸೌಧ ಪೋಪಿನಿ ಮನವಿ ಕೊರ್ಪಿನಿ ಫಿಲ್ಮ್ ಚೇಂಬರ್ ಪೋಪಿ ಮನವಿ ಕೊರ್ಪಿನಿ ಪ್ರತಿ ಸಲ ಏರೇರು ಮುಖ್ಯಮಂತ್ರಿ ಬತ್ತಲ್ಲ ತೂಕ 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 ಬಂದು 14 ವರ್ಷ ಕರೀಡು ನನ್ನೆಲ್ಲ ಆ ಸಿನಿಮಾದ ಒಂಜಿ ಸಮೂಹ ವಾಯಿನ ಒಂಜಿ ಬದಲಾವಣೆನೇ ಆತಿಜಿ ಈಗ ನನ್ನೆಲ್ಲ ಒಂದು ಆಸೆ ಅಂದಾಗ ಇತ್ತ ತುಳುನಾಡ್ದು ಇತ್ತು ಎಡೆಡ್ಡೆ ನಟರು ಇರಲಿಲ್ಲ ಆಗಲೇ ಒಂಜಿ ಬೆಸ್ಟ್ ಆ್ಯಕ್ಟರ್ ಅಂತ ಕೊಡ್ತಾರ ನಂಗೆ ಖುಷಿ ಆಪುಂಡು ಇತ್ತ ತುಳುಕು ಖಾಲಿ ಕೊರ್ರೆ ಆಪುಜಿಂದ ಅಂಡ ಅದಾಗ ಸುರುಟು ಏನು ಪಂಡಿರ ಪಂಡ ತುಳುಟು ಪಿಕ್ಚರ್ಲು ಕಡಿಮೆ ಉಂಡು ಅಂಚದು ಕೊರ್ರೆ ಆಪುಜಿಂದ ಪಂಡೇರು ಏನು 14 ವರ್ಷ ದುಂಬು ಕೊರ್ನಾಗ ಇತ್ತೆ ತುಳುಟು ಪಿಕ್ಚರ್ಲು ಮಸ್ತ ಒಂದುಂಡು ಇತ್ತೆ ತುಳು ಕೊಡವ ಕೊಂಕಣಿ ಲಂಬಾಣಿ ಬ್ಯಾರಿ ಈ 5 ಭಾಷೆನ ಸೇರಿಸೋದು ಒಂಜಿ ಸಪರೇಟ್ ತುಳುವಿನ ಉಪಭಾಷೆಗೆ ಒಂಜಿ ಸಪರೇಟ್ ಪ್ರಶಸ್ತಿ ಒಂಜಿ 20-25 ಪ್ರಶಸ್ತಿ ಕೊಂಡ ಪ್ರತಿ ವಿಭಾಗಡ್ಲ ಅದಾಗ ಅವು ನಮ್ಮ ತುಳು ತಗಲೆಗೆಲ್ಲ ಅನುಕೂಲ ಆಪುಂಡು ಅಥವಾ ನಮ್ಮ ಬಾಕಿತ್ತು ನಮ್ಮ ಉಪಭಾಷೆಲ್ಲ ಕೊಂಕಣಿ ಉಪ್ಪರೆ ಕೊಡವ ಭಾಷೆ ಉಪ್ಪರೆ ಅಗಲೆಗಲೇ ಅನುಕೂಲ ಆಪುಂಡು ಅಂಚೆ ಅದು ಪ್ರಯತ್ನ ಮಲ್ತೊಂದಿಲ್ಲ ತೂಕ ಟ್ರೈ ಆ್ಯಂಡ್ ಟ್ರೈ ಆಗಿ ಏನಂಚೆ ಒಣ್ಣಕ್ಕ ಯಾನಾವೇನು ಪ್ರಯತ್ನ ಮಾಡ್ತದಿಲ್ಲ ಗಂಟಿ ಕಲ್ವೆರಿನಾಗ ಒಂಚಿ ಗುತ್ತುದಿಲ್ಲದ ಫ್ಯಾಮಿಲಿ ಗುತ್ತುದಿಲ್ಲದ ಫ್ಯಾಮಿಲಿಡ್ ಅವಿಭಕ್ತ ಕುಟುಂಬದ ಉಪ್ಪುನಂಚಿನ ರಾಗ ದ್ವೇಷ ಪೂರ್ವಲೇ ನೆಟ್ಟುಂಡು ಆಂಡ ಅವೆಡ್ದು ದ್ವೇಷಡ್ದು ಜಾಸ್ತಿ ಮೋಕೆ ಒಪ್ಪುಂಡು ಆ ಮೋಕೆದ ಉಲಾಯಿಡು ಒಂಜಿ ಸ್ವಾರ್ಥ ಒಪ್ಪುಂಡು ಸ್ವಾರ್ಥದ ಉಲಾಯಿ ತಾನು ಬದುಕೊಂಡ ಮಾತ್ರ ಯಾವ ಪಂಡು ಏನಾಗ ಆಯ್ತ ಸುಳಿ ಬಿಚ್ಚೊಂದು ಒಪ್ಪುಂಡು ನೆಕ್ಕ ಸರಿಯಾದ ಪ್ರಪಂಚೋಡು ಒಂಜಿ ಕಾಮನ್ ಡೈಲಾಗ್ ಇಟ್ಲಕ್ಕೇನೆ ಇತ್ತೆ ಎಲ್ಯ ಮೀನನ್ನು ಮಲ್ಲ ಮೀನು ನುಂಗುದೇ ಬದುಕೊಂಡು ಸಮುದ್ರೋಡು ಅವು ತಪ್ಪಂದ ಬಂಡ್ರೆ ಅಪ್ಪ ಇದಾಗ ಮಲ್ಲ ಮೀನು ಬದುಕೊಂಡೆ ಎಲ್ಯ ಮೀನು ನುಂಗುಂಡು ನಮ್ಮ ಸಮಾಜ ನಂಚೆ ಉಂಡು ಇದೆ ನಮ್ಮ ಪೆತ್ತದ ಪೇರುಂಡು ಅವು ಆ್ಯಕ್ಚುಲಿ ಕಂಜಿ ಪರಿಬಕ್ಕ ನಮ್ಮ ಬರೋಡು ನಾನು ನಮ್ಮ ಕಂಜಿಗೆ ಕಡಿಮೆ ಕೊರ್ದು ನಮ್ಮನೆ ಜಾಸ್ತಿ ಬರ್ಪ ಇತ್ತೆ ತಿಗ ಉಪ್ಪೆರೆಯವು ಅವಲ ನಮ್ಮ ತಿಲ್ಪ ದಗನ್ನಾಗ ಈ ಪ್ರಪಂಚ ಇಂಚಿನಾಗ ಒರಿಯನ್ನು ದೊಂಕುದು ಕುಡರಿ ಬದುಕುನು ಒಂದನೇ ನಾನು ಸೂಚ್ಯವಾದ ಕಾಮಿಡಿ ಪಣಂದಿಲ್ಲ ಸರ್ ಅದು ಕಾಮಿಡಿ ಇಂಪಾರ್ಟೆಂಟ್ ಅವನ್ನೇ ವಿಡಂಬನಾತ್ಮಕ ಅದೇನು ಪಣಂದಿಲ್ಲ ಯಾಕೆಂದರೆ ಕೆಲಸ ಸ್ಟ್ರೈಟ್ ಪಣಿಸಿ ಕೆಲವರಿಗೆ ಬೇಜಾರಪ್ಪುಂಡು ಅದಕ್ಕೆ ಸರ ಏನೊಂದು ಕಾಮಿಡಿದ ಮುಖಾಂತರ ಈ ಸಬ್ಜೆಕ್ಟ್ ಜನಕ್ಕಳಿಗೆ ಒಂಜಿ ಅಂದು 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 ಹೆಚ್ಚಿ ಬೊಕ್ಕೊಂಜಿ ನೆಟ್ಟಿಂದಾಗ ಏನೋ ಒಂಜಿನಾಗ ಏನೊಂದು ಫಸ್ಟ್ ಒಂಜಿ ಕಂಡೀಷನ್ ಪಡಂದೆ ಎನ್ನ ಸಿನಿಮಾ ಬರ್ನಾಗ ಕಾಮಿಡಿ ಅನ್ನಗ ನಮ್ಮ ಅಶ್ಲೀಲ ಸಂಭಾಷಣೆ ಮತ್ತು ಉಪ್ಪೆರವಲ್ಲಿ ಅಶ್ಲೀಲ ಸಂಭಾಷಣೆ ಇತಿಹಾಸಕ್ಕೆ ಪೊಂಜವು ಅಗ್ಲು ಮತ್ತು ಕುಳಿತುವೇರಾಪಿದ್ದು ಒಂಜೆ ಅಶ್ಲೀಲ ಸಂಭಾಷಣೆ ನೆಟ್ಟ ಅವಕಾಶ ಕೊಡ್ತೀವಿ ಮಗ ಪ್ರತಿ ಒಂಜಿ ಕಾಮಿಡಿ ತಗಲೇನ ಎಂದ ಕಂಟ್ರೋಲ್ಡೇ ಯಾನು ಆರ್ಟಿಸ್ಟ್ಗಳನ್ನ ಬಿಡ್ತೇನೆ ಅನ್ನಗ ಆರ್ಟಿಸ್ಟ್ಗಳನ್ನ ನಾನು ಫ್ರೀ ಪೇರಿ ಬಿಡ್ತೀವಿ ಕೆಲವು ಸಿನಿಮಾ ಡಿಗ್ಲೆಲ್ಲ ಗೊತ್ತುಪ್ಪುಂಡು ಯಾಕೆಂದಾಗ ಔಟ್ ಆಫ್ ದಿ ರೇಂಜ್ ಹೋದ ಅವೇ ಕಾಮಿಡಿಯಿಂದ ಹಾಪುಂಡು ಏನು ಅಂಚೆ ಕತೆಗೂ ಪೂರಕವಾದ ಕಾಮಿಡಿಗೆ ಪೂರಕವಾದ ಕತೆ ಬಿಡ್ದು ಆ ಕಾಮಿಡಿಲ್ಲ ಪಿದೈ ಪೂರ ಇಚ್ಚಿ ಬಕ ಯಾನ್ ಎಂಚಿನ ಪನೋಡು ಅವೇ ಪನೋಡು ಅವು ಬಿಡ್ದು ಇಂಡಿವಿಜುವಲ್ಗೆ ಯಾನ್ ಎರೆಗಲ ಅವಕಾಶ ಕೊಡ್ತೀವಿ ಹಾಂ ಯಾನ್ ಒಂಜಿ ನಿರ್ದೇಶಕರಾದ ಕುಡೊಂಜಿ ಸಿನಿಮಾದ ಬಗ್ಗೆ ಪಾತ್ರನ ಆಡ ಎನ್ನ ವ್ಯೂ ಏನೆನ್ನ ಎನ್ನ ವೈಯಕ್ತಿಕ ಜನರಲ್ ಇಜ್ಜಿ ಎನ್ನೈಟ್ ಅಂಚೆ ತಾಲಚ್ಚೆ ಎನ್ನೈಟ್ ಕತೆಗೆ ಪೂರಕವಾದೇ ಉಂಡು ಗಂಟೆ ಕಲ್ವರಿ ಏನು ಮಾಡ್ಬಿಟ್ರೆ ಐಕ್ ಒಂಜಿ ಕಂಪ್ಲೀಟ್ ಸ್ಪಷ್ಟೀಕರಣ ಏನು ಕೊಡ್ತಾ ಕತೆಟೆ ಕೊಡ್ತಾರೆ ಇದರ ಕತೆನೇ ಮೇಯ್ನ್ ಇವಾಳ ಕಾಮಿಡಿ ಏತೆ ಉಪ್ಪಾಡು ಒಂಜಿ ಕತೆ ಬೋಡತ್ತೆ ಕತೆದಂತೆ ಸಿನಿಮಾ ಆಪೋಜಿ ಕತೆಗೆ ಪೂರಕವಾದ ಕಾಮಿಡಿ ಕಾಮಿಡಿ ಜನ ಕಾಮಿಡಿದ ಆರ್ಟಿಸ್ಟ್ಗಳು ಜಾಸ್ತಿ ಇಲ್ಲ ಪಾರ್ಟ್ ಇತ ಒಂದು ಕತೆ ಬಂಡ ಒಂಜಿ ಪಂಚಾಂಗ ಐಕೆ ನಮ್ಮ ಡೆಕೋರೇಷನ್ ಮಲ್ಪತ್ತೆ ಕಾಮಿಡಿದ ಡೆಕೋರೇಷನ್ ಪಂಚಾಂಗ ಮಲ್ದೆ ನಾವು ಒಪ್ಪಡು ಲವ್ ಫೈಟ್ ಮತ್ತು ಕಮರ್ಷಿಯಲ್ ದೆಗೆನಾಗ ಯಾನ ಆರ್ಟ್ ಫಿಲ್ಮ್ ಮಲ್ಪನಿಂದ ಅವು ಮತ್ತು ಅಗತ್ಯ ಇತ್ತ ಕಮರ್ಷಿಯಲ್ ಮತ್ತು ತುಳುಟು ಬಕ ತುಳು ತಗಲು ಕಾಮಿಡಿನ ಜಾಸ್ತಿ ಇಷ್ಟಪಡ್ತೇವೆ ಅವಳು ಹಂಗೆ ನಾನು ತೋತೆ ಅನ್ನ लेकिन ಹೆಂಗೆ ಅವು ದೇವೇರಿ ಪಿಕ್ಚರ್ಡಿಂಗ್ ಕರ್ಬೋದು ದೇವೇರಿ ಸಿನಿಮಾ ಅನ್ನ ಸೀರಿಯಸ್ ಮೂವಿ ಆ ದೇವೇರಿ ಬಂಡ ಡ್ರೈನೇಜ್ ಕ್ಲೀನರ್ ದೇವೇರಿ ಬಂಡ್ಪೇನೆ ಅನ್ನೋ ಕಾನ್ಸೆಪ್ಟನ್ನು ಎಷ್ಟೋ ಜನ ಒಪ್ಪೇರಿಗೆ ತಯಾರಿರ್ತಿದ್ದಾರೆ ಆ ಎನ್ನ ದೇವೇರಿ ರೆಡ್ಡಿ ಏನಿತ್ತು ನಾವು ಏನವೇ ಕಾದಂಬರಿ ಆ ಕಾದಂಬರಿ ಹಿಂಗೆ ಅವಾರ್ಡ್ ಇತ್ತು ಆ ಅವಾರ್ಡ್ ಬರ್ತಿನ ಕಾದಂಬರಿನೇ ನಾನು ಸಿನಿಮಾ ಮಾಡ್ತೀನಿ
ಅದಾಗ ಏನೆನ್ನಾಗ ಎನ್ನ ಕಥಾನಾಯಕ ಡ್ರೈನೇಜ್ ಜಪ್ಪೊಡಿಂದ ಅಂಡ ಪರಂದೆ ಏರ್ಲ ಜಪ್ಪರೆ ಸಾಧ್ಯ ಇತ್ತು ಬಟ್ ಎನ್ನ ಕಥಾನಾಯಕ ಪರಂದೆ ಡ್ರೈನೇಜ್ ಜತ್ತೊಂದಿತ್ತೆ ಎನ್ನ ಕಥಾನಾಯಕ ಲಂಚ ಇದ್ದಂತೆ ಒಂದು ಮೊತ್ತೊಂದಿತ್ತೆ ಎನ್ನ ಕಥಾನಾಯಕ ಬುಡಿದಿಗ್ ಹುಷಾರಿಜ್ಜಿಡ್ಲ ಎರೆಗ ಕುಡಿರಿಗೆ ಲಂಚ ಕೊರಂದೆ ಆಯ್ನ ಬುಡಿದಿನ ಕಳೆಯೊಂದು ಮಗನ ಕಳೆಯೊಂದು ಆಂಡಲ್ಲ ಆಯ್ನ ಕೆಲಸವನ್ನು ಬಿಡ್ಪುಜಿ ನಾನು ಅಂಚಿನ ಸೀರಿಯಸ್ ಸಬ್ಜೆಕ್ಟ್ ಮಲ್ತೇನೆ ಸೀರಿಯಸ್ ಸಬ್ಜೆಕ್ಟ್ ಮಲ್ಪನಾಗ ಎವಾರ್ಡ್ ಬತ್ತುಂಡು ಆಂಡ ರಿವಾರ್ಡ್ ಬೈಜಿ ಅದಕ್ಕೆ ಈ ಸಲ ಏನು ಬಲ್ತೇನಾಗ ಫುಲ್ ಕಾಮಿಡಿ ಬರ್ತೀವಿ ಎವಾರ್ಡ್ ಮಾತ್ರ ಎವಾರ್ಡ್ ತಿಕ್ಕೊಂಡು ನಂಗೆ ಅದು ಬಂದು ಬೇಕಾದ್ರೆ ದೇಗ ನಾವು ಮಾಡದೇನೆ ಸಾಲದಾಗ ಉಂತುವೇರು ಇದು ನಾವು ಕಾಸು ಕೊಡ್ತೀವಿ ನಾವು ಸಾಲ ಮಾಡ್ತಿದ್ದೆ ಬರ್ಕೊಂಡು ತಿನ್ಬಾ ಅದಕ್ಕೆ ಆ ಬಡ್ಡಿ ಸಮೇತ ಕಲಿಲ್ಲ ಬಾ ಕೆಡ್ಡುಂತೀವಿ ಹೌದು ನಾವು ಅದು ಪ್ರಾಬ್ಲಮ್ ಆಯ್ತು ಅವು ಅಂಚ ಅದು ಯಾರು ಈ ಸಲ ಏನನ್ನಾಗ ಕಾಮಿಡಿ ಮಲ್ಪಕ ಪಂಪಿನ ಒಂದು ಉದ್ದೇಶ ಮಾಡ್ತೀವಿ ಅಂದ ರಿಸ್ಕೇ ಸರ್ ಸಿನಿಮಾ ಬಂಡೇನೆ ರಿಸ್ಕ್ ದೇಗ ಯಾನು ಏತೋ ಸಿನಿಮಾ ಬಂದೆ ಕೆಲವು ಸಿನಿಮಾಡು ಬೈದಿಡು ಕೆಲವು ಸಿನಿಮಾಡು ಕಳೆ ಒಂದೆ ಇದು ಕಾಮನ್ ಆಫ್ ದಿ ಬಿಸ್ನೆಸ್ ಪಂಡ್ಲೆಕ್ಕನೆ ಪೂರ ಇಟ್ಲ ನಮ್ಮ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಪ್ಪಾಜಿ ನಮ್ಮ ಕಳೆವಂಡ್ರಿಲ್ಲ ತಯಾರು ಪೋಡು ಬತ್ತಂಡ ಸರ್ ಕನ್ನಡಗೆ ನನಗೆ ಕೆಲವು ಸಬ್ಜೆಕ್ಟುಗಳು ಕನ್ನಡಗೂ ಮ್ಯಾಚ್ ಆಪುಜಿ ಈತ ನಮ್ಮ ತುಳುತ ಕಾಮಿಡಿದ ಶೈಲಿಯೇ ಬೇತೆ ಕನ್ನಡದ ಕಾಮಿಡಿಯ ಶೈಲಿಯೇ ಬೇತೆ ನಮ್ಮ ತುಳುತ ಕಾಮಿಡಿದ ಶೈಲಿಯಿಂದ ಕನ್ನಡಗೂ ಮಲ್ತಿ ಸಾಸಿಗೆ ಅವು ಕನ್ನಡ ಆಯ್ಸಾಸಿಗೆ ನಮ್ಮ ತುಳುತ ಒಂದು ಭಾಷೆದ ಸೊಗಡು ಉಂಡತ್ತೆ ಅವು ಕನ್ನಡ ಬರ್ಪುಜಿ ನನಗೆ ಶಬ್ದ ತಿಕ್ಕು ಪಂಚಿಲ ಬರ್ಪುಜಿ ಅಂಚದಪ್ಪ ನಂಗೆ ಕನ್ನಡ ಮಾತ್ರ ವರ್ಕೌಟ್ ಆಪಣಿಂದ ಅಲ್ಲ ಇಜ್ಜಿ ಸರ್ ಇದು ಕೆಲವರು ನಮ್ಮ ತೂತಾನೆ ಕೆಲವು ಎಷ್ಟೋ ಜನ ಕನ್ನಡ ಸಿನಿಮಾ ತುಳುಕು ಡಬ್ ಮಲ್ದಿರು ಹೌದಲ್ಲ ಮೂಲದಲ್ಲಿ ವರ್ಕೌಟ್ ಆಗ್ತದೆ ಅಂದ ಪ್ರೇಕ್ಷಕರು ಜಾಸ್ತಿ ಇಲ್ಲ ರೀ ಪಂಡಕ್ಕೆ ಕನ್ನಡ ನಂಗೆ ಕನ್ನಡ ಮಲ್ತಂಡು ಏನನ್ನಾಗ ಸಬ್ಸಿಡಿ ಒಂಜೇ ಕೊರ್ಪಿನಿ ಅಂದಿತ್ತು ಪುತ್ತೂರದ ಲ್ಯಾಂಗ್ವೇಜ್ ತುಳು ಅಂದ ಸರ್ ಸರ್ ಅವು ಏನಾಗ್ಬಿಟ್ಟು ನಂಗೆ ಇದು ಹೊರ ಇಷ್ಟಪಡಿಸಕ್ಕೆ ನಾವು ಒಂಜಿ ಕಾಂತಾರ ಸಕ್ಸಸ್ ಆಗಬೇಕು 15 ಕಾಂತಾರನೇ ಬರ್ತದೆ ಅಂಡ ತೂಪುಜೇರು ಈ ಇಂಡಸ್ಟ್ರಿ ಆತಿ ಒಂಜಿ ಲವ್ ಸಬ್ಜೆಕ್ಟ್ ಶುರು ಸಕ್ಸಸ್ ಅಂಡ ಆಯ್ತು ಬೆತ್ತಡೆ 25 ಲವ್ ಸಬ್ಜೆಕ್ಟ್ ಅವು ಓಲ್ ಸಕ್ಸಸ್ ಆಗ್ಬೋದು ಒಂಜಿ ಆ್ಯಕ್ಷನ್ ಮೂವಿ ಬರ್ತಂಡ 25 ಆ್ಯಕ್ಷನ್ ಮೂವಿ ಒಂಜಿ ಥ್ರಿಲ್ಲರ್ ಬರ್ತನಿಂದ 25 ಥ್ರಿಲ್ಲರ್ ಅವು ಬೊಕ್ಕ ನಸೀಬಲ್ ಎಡ್ಡೆ ಕೊಡು ಸರ್ ಅವು ಗ್ಯಾರಂಟಿ ಮಾಡ್ತಾರೆ ನಸೀಬಲ್ ಎಡ್ಡೆ ಕೊಡು ಅವಾಗ ಎಂಕಲೈಟ್ ಕುಡಿ ಪಂಡಿತರು ಎಕಲೈಟ್ ಹೀರೋಯಿನ್ ಅದು ಸ್ಮಿತಾ ಸುವರ್ಣ ಇಸ್ ಎ ಬ್ಯೂಟಿಫುಲ್ ಟನ್ ವೆರಿ ಗುಡ್ ಕ್ಯಾರೆಕ್ಟರ್ ಭಾರಿ ಶೋಕ್ ಮಲ್ತಾರೆ ಫಸ್ಟ್ ಟೈಮ್ ಆದ್ರೆ ಇಂಟ್ರೊಡಕ್ಷನ್ ಆಗ್ತೀನಿ ಮಲ್ಪೆದ ಒಂಜಿ ಪಣ್ಣು ಮಸ್ತ್ ನಾಗ ದಿ ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ ಯಾಕಲ್ಲ ಈ ವಿಜಯೇಶ್ವರಿಯಾಗಿಲ್ಲ ಅರೆಗಿಲ್ಲ ಇಟ್ಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲವ್ ಸಬ್ಜೆಕ್ಟ್ ಉಪರಿಯೋ ಫೈಟಿಂಗ್ ಉಪರಿಯೋ ಪ್ರತಿ ಒಂದು ಎಟ್ಟು ಮಾಡಿದ್ರೆ ಶಿ ಡನ್ ವೆರಿ ವೆಲ್ ಅಲ್ಲ ಎಡ್ಡೆ ಮಾಡಿದ್ದಾರೆ ಹೊಸತಿಂದ ಗೊತ್ತಾಗ ಯಾರು ಮಸ್ತ್ ಪರದ ಅನುಭವಿಸ್ತಿರ್ಲಕ್ಕೇ ಆ್ಯಕ್ಟ್ ಮಾಡ್ತಾ ಮಾಡ್ತಾರೆ ಬಟ್ ಟೋಟಲಿ ಏನು ಇನ್ಶೂರೆನ್ಸ್ ಕೊರ್ಪೆ 2 ಗಂಟೆ 16 ನಿಮಿಷ ನಿಗಲೆಗೂ ಒಂಜಿ ಎಡ್ಡೆ ಪಿಕ್ಚರ್ని ಏನು ಕೊಡೋದು ದ್ಯಾಟ್ಸ್ ಕುಟುಂಬ ಸಮೇತ ಒಟ್ಟುಡು ತುಪ್ಪಿನ ಹಂಚಿನ ಒಂದು ಸಿನಿಮಾ ತೂಯರ ಮಸ್ತ್ ಜನಕ್ಕೆ ಇಂಟ್ರೆಸ್ಟ್ ಉಂಟು ಏನು ಪಲ್ಲೆಕ್ಕೆ ಕಡೆ ಪಲ್ಲೆಕ್ಕ ಜನಕ್ಕೆ ಉಂಟೆ ಹೆಸಿಟೇಷನ್ ಉಂಟು ಇತ್ತೆ ಮಾಲ್ಗೆ ಬರ್ತದೆ ಟಿಕೆಟ್ ದೆತ್ತೊಂದು ಮಾಲ್ದ ಉಲೈ ಪೋನಾಗ ಓಲ್ ಕುಲ್ಲಿ ಸೀಟ್ ಹಿಡ್ಕೊಲ್ಲಿ ಅವ ಮಾತ್ರ ಮಸ್ತ್ ಕಷ್ಟ ಹೆಚ್ಚಾದಾಗ ದಾಮನ್ ಪೇರ್ಪಂಡ ಮೊಬೈಲ್ಗೆ ಬರ್ರಕ್ಕಾಗ್ತದೆ ಅಂಚೆ ಅದು ಇತ್ತೆ ಥಿಯೇಟ್ರಿಗೆ ಏರಾಂಡ ಐತೆ ಇನ್ ಕೇಸ್ ಅಕ್ಕಲಿಗೆ ಪಿಕ್ಚರ್ ತಗೋಡೋದು ಕ್ರೇಜ್ ಉಂಟು ಆಂಡ ಸಿನಿಮಾ ಥಿಯೇಟ್ರಿಗೆ ಬರ್ರ ಕಷ್ಟ ಅಂಡ ಅಲ್ಲಿ ಇಂಕ್ಲ ಜನ ಉಳ್ಳೆ ಅಕ್ಲಿ ಮಾಲ್ದ ಉಲ್ಲೈ ಬತ್ತಂಡೆ ಅವು ಬಕ್ಕ ಅಕ್ಕಲಿಗೆ ಟಿಕೆಟ್ದ ವ್ಯವಸ್ಥೆ ಇಂಚದೆಪ್ಪುನಿ ಸೀಟ್ ಡೋಲ್ ಕುಲ್ಲಾವನಿ ಅವು ಮಾತ್ರ ಇಂಕ್ಲು ಬಂದ್ಕೊ ಮಸ್ತ್ ಜನಕ್ಕೆ ಅವು ಒಂಜಿ ನಾಚಿಕೆ ಹಾಕೊಂಡು ಇತ್ತೆ ಮಾಲ್ಗೆ ಪೋನಾಗ ನಮ್ಮ ಒಂಚು ನಾರ್ಮಲ್ ಇತ್ತೆ ತರಕಾರಿ ಕಾಣಾರ ಬತ್ತನ ಡ್ರೆಸ್ಡ್ ಸೀದಾ ಪಿಕ್ಚರ್ ಹೋಗಿತ್ತಾರೆ ಅರುಣಾಗ ತುಂಬ ಇತ್ತೆ ಇರಿಗೆ ಮಾಲ್ಗೆ ಬಂದಾಗ ಪಿರೋ ಒಂದು ಶಾಪಿಂಗ್ ಅವರು 4 ಜನ ತಗೋಡು ಇದು ಪಿಕ್ಚರ್ ಪೋಪನವು ಬೇಯ್ತಾ ಇರ್ತದೆ ಮಾಲ್ಗೆ ಪೋಪನವೇ ಬೇಯ್ತಾ ಇರ್ತದೆ ಅಂಚಾದ ಅಂಚಿನ ಹೆಸಿಟೇಷನ್ ಇತ್ತದು ಪಿಕ್ಚರ್ ತೋರೆ ಇಂಟ್ರೆಸ್ಟ್ ಇತ್ತದು ಬರಂದೇ ಕುಲ್ಲನ ಬರ್ಚಿ ದಯಪಂಡ ಇತ್ತು ಕ್ರೂಷಿಯಲ್ ಪನ್ಪುನೆ ಫಸ್ಟ್ ವೀಕೇ ವೆರಿ ಇಂಪಾರ್ಟೆಂಟ್ ಇದು ಮೂವಿ ಎಡ್ಡೆ ಉಂಡು ಒಂದು ಪಂಡದ ಬೊಕ್ಕ ಸೆಕೆಂಡ್ ವೀಕ್ ಆದಾಗ ಬೇತ ಮೂವಿದ ಪ್ರೆಷರ್ ಉಪ್ಪು ಅಂಚಾದ ಫಸ್ಟ್ ಓಪನಿಂಗ್ ದೆತ್ತರೋಣ ನಮ್ಮ ಊರ್ದಾಕಲು ಜನಕ್ಕೆ ಫಸ್ಟಿಗೆ ಬರೋಡು ಬರ್ರ ಇಂಟ್ರೆಸ್ಟ್ ಇತ್ತು ನಕಲಿ ಹೆಚ್ಚಿನ ನಕಲಿಗೆ ಅವೇ ತೊಂದರೆ ಆವನು ಎನ್ನ ಪ್ರಕಾರ ಮಾಲ್ಗೆ ಬರ್ರ ಅಂತರ ಕಷ್ಟ ಆಗ್ಬೋದು ಹಾಂ ಬೊಕ್ಕ ಮುಲ್ಪ ಥ್ಯಾಂಕ್ಸ್ ಬರೋಣ ನನಗೆ ಭಾಳ ಕಷ್ಟ ಅಣ್ಣೆ ಯಾಕೆಲ್ಗೆ ಮಸ್ತ್ ಹೆಲ್ಪ್ ಮಲ್ತು ಒಂದಿಲ್ಲೇರು ಮುಲ್ತ ಜವಾಬ್ದಾರಿನ ಅರ್ನ ಪುಗೆಲ್ಲೇತು ಮಾಡಿದೆ ಅರ್ನ ಒಂಜಿ ದೆನ್ನ ಎನ್ನ ಮಸ್ತ್ ಪಿರಾಕದ ಆತ್ಮೀಯರು ಅರೆಗೆ ಪಂತೆ ಮುಲ್ತ ಪುತ್ತೂರ್ದ ಒಂಜಿ ಜವಾಬ್ದಾರಿ ಗೊತ್ತ ನೋಡ್ಬೇಕಾದ ಬ್ಯಾತ ಸೈಡ್ದಲ್ಲ ಪುರ ಅರೆಂಗೆ ಪುಗೆಲಿಗೆ ಸಹಾಯ ಕೊರಪೆ ಬಂಟೇರು ಅಂಚದ ಅರೆಗೆ ಅನ್ನು ಮುಲ್ತುಡ್ದು ನಮಸ್ತೆನ ತೆರಪು ಒಂದಿಲ್ಲ ಬಾಲಕೃಷ್ಣ ಓಕೆ ಥ್ಯಾಂಕ್ ಯು ಸರ್ ಮಾತಾಡಿ ನಮಸ್ತೆ ಥ್ಯಾಂಕ್ಸ್ ಸರ್ ಆಟ ಆಡ್ಸೋದು ಮಾತ್ರ ಅಲ್ಲ ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರುವಾಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ ನಮ್ ಸತ್ಯದಿಂದ ಹಳೆ ಬೀಡು ಅಲ್ಲ ಹಳೆ ಬೀಡು ನೀವು ನಗಡೋರಲ್ಲಂತ ಬಾರಿ ಹುಷಾರಿನವರ ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ ನೀಲಿ ಬಣ್ಣದ ಕವರು
ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೇದಿತ್ತು, ಸ್ವಲ್ಪ ಹುಳಿ ಇತ್ತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.